ಕ್ಷಿತಿಪಗೇಳಿ ಬಲಿಗೆ ಚಲಿಸಿದ ಶತಧುವರಲ್ಲಿ ಬಾಣ ಹಿರಿಯವನು ಅತಿ ಬಲಾನ್ವಿತನಾಗಿ ಕೂಡುತ್ತ ಧಿತಿಜರೊಡನೆ
ರಾಕ್ಷಸ ಕುಲೋದ್ಧಾರಕ ಇರುವಂತ ಸ್ಥಳ ಶೋಣಿತಾನಗರಕ್ಕೆ ಯಾರು ಅಂತ ಕೇಳಿ ಬಲ್ಲಿರಿ. ಬಾಣಾಸುರೆಂದು ಕೇಳಿದ್ದೇವೆ. ನಾವೇ ಸರಿ ಬಂದಂತ ಬಹಳಷ್ಟಿದೆ. ಎಲ್ಲರೂ ಶೋಣಿತ ಪುರವಾ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡವ ನಾನು ಶೋಣಿತಾಪುರದ ತುಂಬಿದ ಸಭೆಯನ್ನು ಸೇರಿ ರತ್ನ ಖಚಿತವಾದಂತಹ ಸಿಂಹಾಸನವನ್ನು ನಡೆದಿದೆ. ಎಲ್ಲರೂ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ. ಬಾಣಾಸುರರಿಗೆ ಜಯವಾಗಲಿ. ಈ ಮಾತನ್ನು ಕೇಳುವಾಗ ಮಹದಾನಂದವಾಗುತ್ತಾ ಇದೆ. ಅಯ್ಯ, ನಮ್ಮ ವಂಶ ಬಹಳ ದೊಡ್ಡದಯ್ಯ. ನಮ್ಮ ಅಜ್ಜ ಭಾಗವತರವರು. ಹೌದಾ? ಮತ್ತೆ ಭಾಗವತರ ಅಂದ್ರೆ ಹರಿಭಕ್ತರು. ಹರಿಭಕ್ತರಾದ್ದರಿಂದ ಅವರನ್ನು ಲೋಕದಲ್ಲಿ ಭಾಗವತರು ಅಂತ ಕೊಂಡಾಡುತ್ತಾರೆ. ಪ್ರಹ್ಲಾದರು. ಅಯ್ಯ, ನಾನು ಯಾರು ಗೊತ್ತಾಯ್ತು ನಿಮಗೆ? ಯಾರು? ಭೂಮಿಯಲ್ಲಿ ಅತಿ ಶ್ರೇಷ್ಠವಾದಂತಹ ದಾನವನ್ನು ಮಾಡ್ತಾ ಇದ್ದವರು ಯಾರು? ಬಲಿ ಚಕ್ರವರ್ತಿಗಳು. ಅವರ ಮಗನ 3 ಮಕ್ಕಳಲ್ಲಿ ಹಿರಿಯವರ ಬಾಣಾಸುರತನನ್ನು ಕೊಂಡಾಡುತ್ತಾರೆ. ಈ ಶೋಣಿತಾಪುರದಲ್ಲಿ ನಾನು ಬದುಕುತ್ತಾ ಇದ್ದೇನೆ. ಇದು ನಮ್ಮವರದ್ದೇ. ನಮ್ಮ ಕುಲದವರೆಲ್ಲ ಹುಟ್ಟಿದ್ದು ಇಲ್ಲಿಯೇ. ಆದಿದೈತ್ಯರೆನಿಸಿಕೊಂಡಂತಹ ಹಿರಣ್ಯಾಕ್ಷರಣ್ಯಕಶ್ಯಪರು. ಅವರ ಹೆಸರನ್ನು ಕೇಳಿದ್ರೆ ಗೊತ್ತಾಗ್ತದೆ ನಿಮಗೆ ನಮ್ಮ ಯೋಗ್ಯತೆ ಏನು. ಕೇಳಿದ್ದೀರಾ? ನೋಡಿದ್ದೀರಾ ಅವರನ್ನು? ನೋಡ್ಲಿಕ್ಕೆ ನೀವು ಹುಟ್ಟು ಬುದ್ಧಿ ಆರಲ್ಲ. ಬೇಡ ವಿಷಯ. ಬಾಣಾಸುರನಾದಂತಹ ನಾನು ಮಾಡುವಂತಹ ಆಡಳಿತ ಅದು ಸಾಮಾನ್ಯವಾದುದಲ್ಲ. ದೇವಲೋಕದಲ್ಲಿ ದೇವೇಂದ್ರ ಬಹಳ ವೈಭವದಿಂದ ಮೆರೆಯುತ್ತಾ ಇದ್ದಾರಂತೆ. ಅವರಿಗಿಂತಲೂ ಮಿಗಿಲಾಗಿ ಶೋಣಿತಾಪುರದಲ್ಲಿ ಬಾಣಾಸುರನ ಆಳ್ವಿಕೆ ನಡೆಯುತ್ತಾ ಇದೆ. ಶಿವನನ್ನು ಭಕ್ತಿಯಿಂದ ಪೂಜಿಸಿದವನ ಅವರನ್ನು ಮೆಚ್ಚಿಸಿ ಸಹಸ್ರ ಬಾಹುಗಳನ್ನು ಪಡೆದಿದ್ದೇನೆ. 1000 ಕೈಗಳುಳ್ಳವ ಈ ಭೂಮಿಯಲ್ಲಿ ಮತ್ತೊಬ್ಬನಿದ್ದಾರೆ. ಇರುವುದಕ್ಕೆ ಸಾಧ್ಯವಿಲ್ಲ. ಶಂಕರನ ದಯೆಯಿಂದಾಗಿ ಬಾಣಾಸುರನಿಗೆ ಮಾತ್ರ ಯೋಗ್ಯತೆ ಬಂದಿದೆ. ಅದು ಮಾತ್ರವಲ್ಲ, ಪರಮೇಶ್ವರನನ್ನು ನಾನು ಇಲ್ಲಿಯೇ ಇರಿಸಿ ಅವನನ್ನು ಈ ಪುರದ ರಕ್ಷಣೆಗಾಗಿ ಇರಿಸಿದ್ದೇನೆ. ಅಂದ್ರೆ ಪುರದ ರಕ್ಷಣೆಗೆ ಅವ ಕಾವಲುಗಾರನಲ್ಲ, ನೀನಿದ್ರೆ ಇಲ್ಲಿ ರಕ್ಷಣೆ ಇರ್ತದೆ ಅಂತ ಹೇಳಿದ. ಅವನಿಗಾಗಿ ಗುಡಿ ಕಟ್ಟಿದ್ದೇನೆ. ಅವನನ್ನು ಅದರಲ್ಲಿ ಕುಳ್ಳಿರಿಸಿದ್ದೇನೆ. ಪೂಜೆ ಪುರಸ್ಕಾರಗಳ ಜೀವನದ ಭಕ್ತಿಯಿಂದ ಮಾಡ್ತಾ ಇದ್ದೇನೆ. ಅವನ ಆಶೀರ್ವಾದ ಸದಾ ನಮ್ಮ ಮೇಲಿದೆ. ಯಾವ ರೀತಿಯ ತೊಂದರೆ ಇಲ್ಲ. ಆಮೇಲೆ ಸಾಂಸಾರಿಕ ಜೀವನದಲ್ಲಿ ಅದರಲ್ಲಿಯೂ ನೆಮ್ಮದಿ ಇದ್ದೆ ನನಗೆ. ಹೌದಯ್ಯ. ಒಬ್ಬಳು ಮಗಳಿದ್ದಾಳೆ, ಉಷ ಎಂಬುದಾಗಿ ಹೆಸರವಳು. ಅವಳ ಬಾಲಲೀಲೆಯನ್ನು ನೋಡುವುದಕ್ಕೆ ನನಗೆ 2 ಕಣ್ಣು ಸಾಕಾಗುವುದಿಲ್ಲ. ನನಗೆ 1000 ಕಣ್ಣು ಕೊಡ್ತಿದ್ರೆ ಆ ಕಣ್ಣಿನಿಂದ ನೋಡ್ತಾ ಇದ್ದೆ. ಏನು ಬಾಲಲೀಲೆ ಅಂದ್ರೆ ಏನದು ಹೇಳುವುದಕ್ಕೆ ಅಸಾಧ್ಯ. ಆಟ, ಊಟ, ಓಟ, ಪಾಠ ಎಲ್ಲ ಜೊತೆಯಾಗಿಯೇ ಮಾಡ್ತಾ ಇದ್ದಾಳೆ. ಬೆಳೆಯುತ್ತಾ ಇದ್ದಾಳೆ. ಬೆಳೆಯಲು ಅವಕಾಶ ಕೊಟ್ಟಿದ್ದೇನೆ ಅವಳಿಗೆ.
ನಾನೀಗ ಓಲಗಸ್ತನಾಗಿ ಕುಳಿತದ್ದು ಯಾಕೆ? ಯಾಕೆ? ನಮ್ಮವರಲ್ಲಿ ವಿಮರ್ಶೆ ಮಾಡುವುದಕ್ಕೆ. ಆ, ನಮ್ಮ ವೈರಿಗಳಾದಂತಹ ದೇವತೆಗಳು ದೇವಲೋಕವನ್ನು ಆಳಿಕೊಂಡು ಬರ್ತಾ ಇದ್ದಾರಲ್ಲ, ಸರಿಯೇ ಇದು? ಇದು ಸರಿಯೇ? ನಮ್ಮಪ್ಪ ಪಾತಾಳ ಲೋಕಕ್ಕೆ ಸೇರುವುದಕ್ಕೆ ಮೂಲ ಕಾರಣ ಯಾರು? ಆ ದೇವೇಂದ್ರ. ಇಲ್ಲದಿದ್ರೆ ಹರಿ ವಾಮನನ ವೇಷ ಮಾಡಿ ಬರಬೇಕಾ? ಅವರಿಗೆ ವೇಷ ಮಾಡಿದ್ರೆ ಬೇರೆ ಏನು ಮಾಡುವುದಕ್ಕಾಗುವುದಿಲ್ವಾ? ಬಂದ ದಾನ ಕೇಳಿದ, ಕಾಲನ್ನೆತ್ತಿ ನನ್ನ ತಲೆಗಿಟ್ಟ, ನನ್ನ ಅಪ್ಪನ ತಲೆಗಿಟ್ಟ, ಪಾತಾಳಕ್ಕೆ ತಳ್ಳಿಬಿಟ್ಟ. ಈ ಸೇಡು ಬಿಟ್ಟು ಹೋಗ್ತದ? ಬಿಟ್ಟು ಹೋಗುವುದಕ್ಕೆ ಸಾಧ್ಯವಿಲ್ಲ. ಆ ದೇವೇಂದ್ರನಲ್ಲಿ ವಿಚಾರಣೆ ಮಾಡಲೇಬೇಕು. ಅದಕ್ಕಾಗಿ ಈಗ ನಾನು ಬೇಕಾದ್ಯಾರು? ನನ್ನ ಮಂತ್ರಿ ಕುಂಭಾಂಡ ಜೊತೆಗೆ ಸೇನೆ. ಕುಂಭಾಂಡ ಆದಿ ದೈತ್ಯರಿಂದಲಾಗಿ ಇಲ್ಲಿಯವರೆಗೂ ಕೂಡ ನಮ್ಮ ಜಾತಿಯಲ್ಲಿ ಎಷ್ಟು ಮಕ್ಕಳು ಹುಟ್ಟಿದವು, ಹುಟ್ಟಿದವ ಒಬ್ಬರೂ ಕೂಡ ಶಾಶ್ವತವಾಗಿ ಪ್ರಪಂಚ ಮುಖದಲ್ಲಿ ಕಾಣಿಸಲಿಲ್ಲ. ಕಾರಣ ಏನು? ನಮ್ಮವರ ರಟ್ಟೆ ಬೆಳೆಯಿತೇ ವಿನಃ ಬುದ್ಧಿ ಬೆಳೆಯಲಿಲ್ಲ. ಯಾಕೆ ಬೆಳೆಯಲಿಲ್ಲ? ತಿನ್ನುವಂತಹ ಆಹಾರದ, ಪೌಷ್ಟಿಕ ಆಹಾರದ ಕೊರತೆಯೋ? ಮತ್ತೆ ನೀನು ತಿರುಗಾಟ ಮಾಡ್ಲಿಕ್ಕೆ ಹೋಗುದು ಯಾಕೆ? ನನ್ನ ವಿಷಯ ಹೇಳಿದ್ದಲ್ಲ. ಪೌಷ್ಟಿಕ ಆಹಾರ ಒಳಗೆ ಇಟ್ಟಿದೆಯಲ್ಲ? ಹೌದು, ನಾನು ಹಿಂದಿನವರ ವಿಷಯ. ಹಿಂದಿನವರದ್ದ? ಆ ಹೊತ್ತಿಗೆ ನಮ್ಮ ಅಸುರ ಕುಲ ಎನ್ನುವುದು ಕತ್ತಲು 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 ಕತ್ತಲಾಗಿತ್ತು. ನಿನ್ನ ಕರ್ಮ. ಆ ಕತ್ತಲಿನ ಬಾನಂಗಳವನ್ನು ಬೆಳಗಿಸುವುದಕ್ಕೆ ಆವಿರ್ಭಾವಗೊಂಡ ಓ ಬಾಳ ಚಂದ್ರಮನೆ. ಬಾಳ ಚಂದ್ರಮ ನೀನು ಹೇಳು ಹೇಳು ಪ್ರಭು. ಏನು? ಸಾಚಿರ ಸಾಚಿರ ಸಂಖ್ಯೆಯ ದಾನವರನ್ನು ಅಚನ ವಚನ ವಸತಿಯನ್ನಿತ್ತು ಮನ್ನಿಸಿದವ ನೀನು. ನಿನ್ನ ಪ್ರಧಾನ ಅಮಾತ್ಯನನ್ನಾಗಿ ನನ್ನನ್ನು ಯಾವಾಗ ನೇಮಿಸಿದೆಯೋ ಅಂದಿನಿಂದ ಇನ್ನಿನವರೆಗೂ ನಮ್ಮ ಊರಿನಲ್ಲಿ ಯಾವುದೇ ಕೊರತೆ ಇಲ್ಲ. ಎಲ್ಲ ಮುಗಿಸ್ತಾ ಇತ್ತು, ಯಾವುದೇ ತೊಂದರೆಗಳಿಲ್ಲ. ಹಾಗೆ ಪ್ರಭು, ಏನು? ನಿನ್ನ ಒಂದು ಹನಿ ಬೆವರು ಬಿದ್ದಲ್ಲಿ ನಾವು ರಕ್ತ ಮೊಗೆದು 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 ಕೊಡುವುದಕ್ಕೆ ಸಿದ್ಧರಿರುವವರು. ಒಂದು ಬಿಂದು ಬೀಳುವಾಗಲೇ ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಮೊಗೆದು ಮೊಗೆದು ಕೊಟ್ಟರೆ ಉಳಿಯುತ್ತೀರ ನೀನು? ಅದು ವಿಷಯಕ್ಕೆ ಹೇಳುವುದಷ್ಟೇ, ಮಾತಿಗೆ ಮಾತ್ರ, ಕೊಡ್ಲಿಕ್ಕಿಲ್ಲ. ನೀನು ಕಡೆಗಾಲ ಹೆಬ್ಬೆರಳಲ್ಲಿ ತೋರಿಸಿದ್ದನ್ನು ಶಿರದಲ್ಲಿ ಹೊತ್ತು ಮಾಡಬಲ್ಲಂತಹ. ಕಡೆಗಾಲಲ್ಲಿ ಹೆಬ್ಬೆರಳಿಯಲ್ಲಿ ಇರುತ್ತ, ಅದು ಮುಂದೆ ಇರುವುದಲ್ವಾ? ಮಾತಿಗೆ ಹಾಲು ಅಂತ ತಿಳ್ಕೊಂಡ್ರೆ ತೋರಿಸಿದ್ದನ್ನು ಶಿರದಲ್ಲಿ ಹೊತ್ತು ಮಾಡಬಲ್ಲಂತಹ
ಸಾಮರ್ಥ್ಯವುಳ್ಳವರು ನಾವು. ಹೌದು. ಅನಿರೀಕ್ಷಿತವಾಗಿ ಅಯೋಚಿತವಾಗಿ ನಮ್ಮ ಕರೆಯಾಗಿದೆ ಅಂತಾದ್ರೆ ಕೇಳಬೇಕು ನೀನು. ಸಾರ್ವಭೌಮಕ 8 ಜನ ಇದ್ದಾರೆ ಮಂತ್ರಿಗಳು. ಅದರಲ್ಲಿ ಪ್ರಮುಖ ನಾನು. ನೀನು ಆ 8 ಮಂದಿಗೂ ಮುಖ್ಯಸ್ಥ ನಾನು ಅಲ್ವಾ? ನೀನು ಮುಖ್ಯಸ್ಥ ಮಾತ್ರವಲ್ಲ, ನನ್ನ ಒಳ ಹುಟ್ಟಿದವರ ಹಾಗೆ. ಕುಮಾಂಡ ಪ್ರಭಾ, ನಿನ್ನನ್ನು ಬಿಟ್ಟು ಯಾವ ಕೆಲಸವನ್ನು ಮಾಡುವುದಕ್ಕೂ ಸಾಧ್ಯವಿಲ್ಲ. ಖಂಡಿತವಾಗಿಯೂ ಆಗುವುದೂ ಇಲ್ಲ. ಈಗ ನನ್ನನ್ನು ಸರಿಯಾಗಿ ನೋಡಿದ್ಯಾ ನೀನು? 1000 ಭುಜಗಳು ನನಗಿದೆ. ಖಂಡಿತ ಅಲ್ವೇ? ಹೌದು. ಸಹಸ್ರ ಕೈಗಳಿಂದ ಏನು ಬೇಕಾದರೂ ಸಾಧನೆ ಮಾಡುವುದಕ್ಕೆ ಸಾಧ್ಯ. ಭೂಮಿ ಸಂಚಾರ ಮಾಡಿಲ್ವ ನಾವು? ಮಾಡಿದ್ದೇವೆ. ಭೂಮಿಯಲ್ಲಿದ್ದಂತಹ ಭೂಭುಜರು ನಮಗೆ ಕಪ್ಪವನ್ನು ಕೊಡುವುದಿಲ್ವಾ? ಮಂಡಲಾಧಿಪರ ಮಂಡೆಯಲ್ಲಿರುವಂತಹ ಮುಕುಟವನ್ನು ಕಿತ್ತು ತಂದು ನಿನ್ನ ಬಂದಾಗಾರವನ್ನು ಹೊರಿಸಿದ್ದೇವೆ. ಯಾಕೆ ಕಿತ್ತದ್ದು? ಮತ್ತೆ ಅವರಾಗಿ ಕೊಡುವುದಿಲ್ಲ, ಮತ್ತೆ ಕೀಳುವುದೇ. ಹೌದಾ? ಆಮೇಲೆ ಪಾತಾಳವನ್ನು ಸೇರಿದ್ದೇವೆ. ಅಲ್ಲಿ ಕೂಡ ಅವರ ಗಾದಿಗಳು ನಮಗೆ ಗೌರವವನ್ನು ಕೊಟ್ಟಿದ್ದಾರೆ. ಹೆಡೆ ಬಿಟ್ಟಿದವರ ಹೆಡೆಯನ್ನು ಮೆಚ್ಚಿ ನವನಿಧಿ ಬಂದಾರವನ್ನು ನಿನ್ನ ಬಂದಾಗಾರಕ್ಕೆ ಸೇರಿಸಿದ್ದೇವೆ. ಸಾಕಾಗುತ್ತದೆ ನಮ್ಮ ಯೋಗ್ಯತೆಗೆ? ಸಾಕಲ್ಲ. ಏನೋ ಕರ್ಮ ಸಾಕಾಗುವುದು? ಸಾಕಾಗುವುದಿಲ್ಲ. ಅದಕ್ಕಾಗಿ ನಿನ್ನನ್ನು ಭರಿಸಿದ್ದು ನಾನು. ಈಗ ಸಾಕಾಗುವುದಿಲ್ಲ ಎನ್ನುವಂತಹ ಒಂದು ಅಕ್ಷರ ಎಳೆದು ಹೋಗ್ತದೆ ಅಂತಾದ್ರೆ ಉಳಿದು ಯಾವುದೋ ಒಂದು ಲೋಕ ಇದೆ ಅಲ್ಲ ಉಳಿದದ್ದು. ಯಾವುದು? ನಮ್ಮ ಕಿರಿಯಬ್ಬೆಯ ಮಕ್ಕಳಾದಂತಹ ದೇವತೆಗಳು ಅವರು ಸೊಕ್ಕಿನಿಂದ ಬೆರೆಯುತ್ತಾ ಇದ್ದಾರೆ. ದೇವಲೋಕ ಅವರದ್ದು. ಆಗ್ತದದು? ಆಗ್ತದ? ಆಗುವುದಿಲ್ವಾ? ಸೃಷ್ಟಿ ಮಾಡಿದ್ಯಾರು? ಸೃಷ್ಟಿ ಮಾಡಿದ್ದು ಬ್ರಹ್ಮದೇವ ಅಲ್ವಾ? ಹೌದು. ಹಾಗಾದ್ರೆ ಅವರದ್ದು ಹೇಗಾಗ್ತದೆ? ಅದಾಗುವುದಿಲ್ಲ. ನಿನ್ನಲ್ಲಿ ಈಗ ನಾನು ಕೇಳ್ತೇನೆ, ಅಲ್ಲಿ ಹೋಗುವ ಬಗ್ಗೆ ನೀನು ಅಭಿಪ್ರಾಯ ಏನು? ನಾನು ಯಾವುದನ್ನು ಆಲೋಚನೆ ಮಾಡ್ತಾ ಇರ್ತೇನೋ ಅದು ನಿನ್ನ ಬಾಯಲ್ಲಿ ಬಂತು. ಏನು ಆಲೋಚನೆ ಮಾಡ್ತೀಯ? ನಾನು ಈಗಲ್ಲ ಪ್ರಭು, ಕೆಲವಾರು ವರ್ಷಗಳಿಂದಲೇ ಆಲೋಚನೆ ಮಾಡ್ತಾ ಇದ್ದೆ. ಹೌದಾ? ಏನನ್ನು? ಸ್ವರ್ಗಸ್ಥನಾಗಬೇಕು ಆಗಬೇಕು ಆಗಬೇಕು ಅಂತ. ಹೌದಾ? ಮತ್ತೆ ನಿನ್ನನ್ನು ಉಳಿಸಿದ್ಯಾರು? ಅಲ್ಲ, ಉಳಿಸಿದ್ಯಾರು ಅಂತ ನೀನು ಬೇಡ 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 ಅಂತ ಹೇಳಿದ್ದ. ನಾನು ಹೇಳಿದ್ದ. ನೀನು ನಮಗೆ ಬೇಕು ಬೇಕು ಅಂತಲೇ ನಿನ್ನನ್ನು ನಾನು ಇಲ್ಲಿಗೆ ಬರಿಸಿದೆ. ನೀನೀಗ ದೇವಲೋಕಕ್ಕೆ ಹೋಗಿ ದಾಳಿ ಇಡಬೇಕು ಅಂತ ಯೋಚನೆ ಮಾಡಿ. ಹೌದು. ಹಾಗೆ ನೀನು ಬೇರೆ ಎಲ್ಲ ಕಲ್ಪಿಸಬೇಡ. ಕಲ್ಪನೆ ನಿನ್ನ ಹೇಳುವ ದಾಟಿಯಲ್ಲಿ ಆ ಕಲ್ಪನೆ ಬರ್ತದೆ ನನಗೆ. ಬರುವುದು ಬೇಡ, ಇನ್ನಂತದ್ದೆಲ್ಲ ಆಗ್ಲಿಕ್ಕಿಲ್ಲ ಅಂತ ಹೇಳುದು ನಾನು. ಅಲ್ಲ, ಗ್ರಾಚನಕ್ಕಿಂತ ಏನೆಲ್ಲ ಆಗ್ತದೆ ಹೇಳುವುದಕ್ಕಾಗುದಿಲ್ಲ. ಈಗ ದೇವಲೋಕಕ್ಕೆ ಹೋಗುವ ಬಗ್ಗೆ ನೀನು ಮೊದಲೇ ಯೋಚನೆ ಮಾಡಿದ್ದೆ. ಹೌದು. ನಾನೀಗ ನಿನ್ನಲ್ಲಿ ಹೇಳಿದ್ದೆ. ಏನು ಮಾಡೋಣ ಪ್ರಭು? ಹುಡುಕುತ್ತಿದ್ದಂತಹ ಬಳ್ಳಿ ಕಾಲಿಗೆ ಎಡವಿದ ಅನುಭವ ಆಗ್ತಾ ಇದೆ. ಬಿದ್ರೆ ಅದೇ ಬಳ್ಳಿ ನಮ್ಮ ಕಾಲಿಗೆ ಸಿಕ್ಕಿತಲ್ಲ. ಅದೇ ಕಾಲಿಗೆ ಸಿಕ್ಕಿದ ಮೇಲೆ ಬೀಳುವುದಲ್ವಾ? ಬೀಳ್ಲಿಕ್ಕಿಲ್ಲ. ಅದನ್ನು ನಾವು ಹುಡುಕುತ್ತಾ ಇರುವಾಗ ಅದೇ ನಮ್ಮ ಕಾಲಿಗೆ ತೊಡಗಿದ್ರೆ ಏನಾದ್ರೂ ಅರ್ಥ? ಕೈ ಸಿಕ್ಕಿದೆ. ಈಗ ವೈದ್ಯರಾದವ ಒಬ್ಬ ರೋಗಿಗೆ ಹೇಳ್ತಾನೆ, ಏನು? ನೀನು ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಹಾಲನ್ನು ಸೇವಿಸು ಅಂತ. ಯಾವಾಗ ಹೇಳಿದ್ದೀನಿ ನಿನಗೆ ಅದು?
ಉದಾಹರಣೆಗೆ ಒಂದು ವಿಚಾರ ಕೊಡುವುದು. ಆಗ್ಲಿ, ಪ್ರಯೋಜನ. ಆಯ್ತಾ? ಈ ರೋಗಿಯಾದವ ಬಯಸ್ತಾ ಇದ್ದದ್ದೇನು? ಏನನ್ನು? ನನಗೆ ಹಾಲು ಕುಡಿಯಬೇಕು ಅಂತ. ಅದಕ್ಕೆ ಕಾಕತಾಳೀಯ ಅಂತ ಹೇಳುದು. ಈ ಕಾಕತಾಳೀಯ ಎನ್ನುವ ಶಬ್ದದ ಅರ್ಥ ಅದು. ಹೌದಾ? ಮತ್ತೆ ನಾನು ಓದಿದ ಗ್ರಂಥಗಳು ಒಂದ ಎರಡ. ಸರಿ ಸರಿ, ನೀನು ಇನ್ನೂ ಓದ್ಬೇಕು ನೀವು. ಆಯ್ತಾ ಪ್ರಭು, ಏನು? ನೀನು ಹೇಳಿದ ಮಾತು ಹಾಗೆ ಆಯ್ತು. ನಾ ಹೊರಟಾಗ, ನಾ ಆಲೋಚಿಸಿದಾಗ ನೀ ಅದನ್ನೇ ಸೂಚಿಸ್ತೀಂತಾದ್ರೆ ತಡ ಮಾಡುವುದು ಬೇಡ. ನೀನಂತೂ ಬರುವುದೇ ಬೇಡ. ಮತ್ತೆ ನಿನ್ನ ಜಾಗಕ್ಕೆ ಯಾರು ಇಲ್ಲ ಎನ್ನುವುದಲ್ವೇ ನಿನ್ನ ಸಮಸ್ಯೆ? ಇಲ್ಲ, ಆ ಯೋಚನೆ ಇಲ್ಲ. ನಾನಿದ್ದೇನೆ. ನೀನ್ ಇದ್ದಿ ಅಂತ ನನಗೂ ಗೊತ್ತು. ನೀನು ಎಲ್ಲದಕ್ಕೂ ಆಗ್ತದಂತಲೂ ಗೊತ್ತುಂಟು. ಹಾಗಾಗಿ ಅಲ್ವ ನೀನ್ ಬೇಕು ನನಗೆ. ನಾನು ಹೋಗಿ ದೇವೇಂದ್ರನ ಕಿವಿಯಲ್ಲಿ ಹೀಗೆ ಹಿಡಿದು ಎಳ್ಕೊಂಡು ಬಂದು, ಅವರಿನ ಸಂಬಂಧಿಕರ ಕಿವಿಯಲ್ಲಿ ಹೀಗೆ ಹಿಡಿಯಲಿಕ್ಕೆ ದೇವತೆಗಳಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪರಾಕ್ರಮಶಾಲಿಗಳು. ಅವರು ಬರ್ತಾರೆ ನಿನ್ನನ್ನು ಮುತ್ತುವುದಕ್ಕೆ. ಮುತ್ತಿ ಬಂದು ನಿನ್ನ ಹಿಂದಿನಿಂದ ಬಂದು ತಲೆ ಕಡಿದ್ರೆ ಏನ್ ಮಾಡ್ತೀಯೋ? ಪ್ರಭು, ಏನು ನೀನು ಅದಕ್ಕೆ ಹೇಳುವುದು. ಯಾವುದು? ನೀನು ಆಲೋಚನೆ ಮಾಡಿದ್ದು ಕಡಿಮೆ ಆಯ್ತು. ಏನು ಮಾಡ್ಬೇಕಿತ್ತು? ಈಗ ನಾನು ಮಾಡಿದ್ದನ್ನು, ಮಾತಾಡಿದಷ್ಟನ್ನು ಅಲ್ಲಿ ಮಾಡ್ತೇನೆ ಎನ್ನುವುದು ಅರ್ಥ ಅಲ್ಲ. ನಾನು ತಯಾರು ಮಾಡಿದ್ದೇನೆ ಅಂತದ್ದನ್ನು. ಹೌದೇ? ಮತ್ತೆ ಇದ್ದಾರೆ. ನಾನು ಬಲ ಅಲ್ಲ ನಿನಗೆ, ನಾನು ನಿನಗೆ ಮಂತ್ರಿ. ನನಗೆ ಬಲಗಳುಂಟು. ಬಾಣಾಸುರನ ಬಲ ಅಂತ ಬರ್ತಿದ್ದಾರೆ. ನಾನು ಮಂತ್ರಿ. ಹೌದಾ? ಬಲ ಇನ್ನು ಬರ್ಬೇಕಷ್ಟೇ. ಹಾಗಾದ್ರೆ ಕರಿ ಬಲ.
ಬಂದಿದ್ದೇನೆ. ಬೇಡ ಬೇಡ ಬೇಡ, ಅವ್ರು ಇರುವಾಗ ನನಗೆಲ್ಲ ಬೇಡ. ಅಲ್ಲ, ನೀವು ಈಗ ಬೇಡ ಅಂತ ಹೇಳ್ತೀರಿ, ಒಳಗೆ ಹೋಗಿ ಅಂತ ಬೈತೀರಿ, ನಮಸ್ಕಾರಗಳಿಗೆ ಸಂಕಟವ ಎನ್ನುವ ಹಾಗೆ. ನಮ್ಗೊತ್ತಿಲ್ಲ ನಿಮ್ಮ ಬುದ್ಧಿ ಏನು ಅಂತ. ಒಡೆಯ, ನಮ್ಮಂತಹ ಕರ್ತವ್ಯವನ್ನು ಮುಗಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯುವಂತಹ ವೇಳೆಯಲ್ಲಿ ನಿಮ್ಮ ಸ್ವರ ಕೇಳಿಸಿತು. ಯಾಕೆ ಏನಂತ ಗೊತ್ತಾಗ್ಲಿಲ್ಲ. ಸಭಾ ಪ್ರವೇಶ ಮಾಡಿದ್ದೇವೆ, ಏನಾಗಬೇಕು ನಮ್ಮಿಂದ? ವಂದಿಸಿಕೊಳ್ಳುತ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಸೇನಾಧಿಪತಿಗಳು, ಅಸುರ ವೀರರು ಎಲ್ಲರೂ ಸಭೆಗೆ ಬನ್ನಿ ಎಂಬ ಕರೆ ಆಯಿತು. ತಕ್ಷಣವೇ ಓಡೋಡಿಕೊಂಡು ಬಂದಿದ್ದೇನೆ. ಒಂದು ಮಾತು ಕೇಳ್ತೇನೆ ನಾನು, ಕುಡಿಯಲೇ ಈಗಲ ನನ್ನ ಪರಿಸ್ಥಿತಿ ಗೊತ್ತುಂಟು. ಯಾವ ನಾನು ಮಂತ್ರಿಯಾಗಿದ್ದೇನೆ ಅಂತ ಹೇಳುವುದು. ಯಾವುದನ್ನು? ಸಮುದ್ರದ ನೀರನ್ನು ಕುಡಿಯಲೇ, ಆಮೇಲೆ ಇಬ್ಬಾಗವನ್ನಾಗಿ ಮಾಡಲೇ, ಏನು ಭೂಮಂಡಲವನ್ನು. ಹೌದೇ? ನಿಮ್ಮ ಅಪ್ಪಣೆ ಉಂಟು ಅಂತಾದ್ರೆ ಎರಡನ್ನು ಮಾಡಬಲ್ಲೆ. ನಿಮ್ಮನ್ನು ಕರೆಯುವುದೇ ಕಾರಣ ಒಂದೇ, ಸೊಕ್ಕದ ಮೇಲಿನ ಅಗ್ಗದಾಸೆಯಿಂದ ಲಗ್ಗೆಯನ್ನು ಹಾಕಬೇಕು ಎನ್ನುವುದು ಒಡೆಯನ ಸಂಕಲ್ಪ. ಯಾರು ಅಭಿಮತ? ಮೊದಲಾಗಿ ವಂದಿಸಿಕೊಂಡಿದ್ದಾರೆ. ಅಸುರೇಗಿಸುವುದಕ್ಕೆ ಸಿದ್ಧ, ತಡ ಮಾಡುವುದಲ್ಲ. ವಂದಿಸಿಕೊಳ್ಳುತ್ತಾ ಇದ್ದೇನೆ. ಮಂತ್ರಿಗಳೇ, ಇವಾಗ ವಂದಿಸಿದ್ದೇನೆ. ಬೇಡ, ಅವರು ಇರುವಾಗ ಒಳ್ಳೆದಲ್ಲ. ಅದಲ್ಲ, ಇವಾಗೊಂದು ಮಾಡೋದೊಂದು ಮಾಡಬೇಕಲ್ಲ, ನಮಸ್ಕಾರವನ್ನು. ಪ್ರಭು, ಅದೆಷ್ಟು ದಿನದಿಂದ ಕಾತುಕೊಂಡಿದ್ದವರು ನಾವು. ನಮಸ್ಕಾರ ಹೇಳಿದ್ದು ಮಾರಾಯ. ಏನು ನಮಸ್ಕಾರ ಅದು ಮಾಡಬೇಕಲ್ವಾ? ಮಾಡಬೇಕಲ್ಲ ಎನ್ನುವ ಕಾರಣಕ್ಕೆ ಮಾಡುವುದಾ? ನೀನು ಮುಗಿದು ಬಾ ಸಂಭಾವನೆಗೆ. ನಾನು
ಯಾವುದಕ್ಕೆ ಹೆದರಿನವನಲ್ಲ. ಲೆಕ್ಕಾಚಾರ ಅವ್ರದ್ದಾದ್ರೂ ಕೊಡುವುದು ನಾವೇ. ನನ್ನ ಪ್ರಭು ಇದ್ದಾರೆ. ಪ್ರಭು ಇದ್ದಾರೆ ಅಂತ ಕಾಯಿ. ಪ್ರಭು ಏನು ಅದೆಷ್ಟೋ ದಿನದಿಂದ ಕಾತುಕೊಂಡಿದ್ದವರು ನಾವು. ಒಮ್ಮೆ ಸ್ವರ್ಗಕ್ಕೆ ಹೋಗಬೇಕು, ಅಲ್ಲಿನ ಸುಖವನ್ನು ಅನುಭವಿಸಬೇಕೆನ್ನುವ ಹಾಗೆ ಸಂದರ್ಭ ಒದಗಿ ಬಂದಿದೆಯಲ್ಲ. ಅಪ್ಪಣೆಯನ್ನು ಕೊಟ್ಟಂತಾದರೆ ನಾನು ನಿಮ್ಮೊಂದಿಗೆ ಬರುತ್ತೇನೆ. ನೀವೆಲ್ಲ ಜೊತೆಯಾಗಿದ್ದೀರಿ ಅಂತಾದ್ರೆ ತಡ ಮಾಡುವುದು ಯಾಕೋ? ಸಮೇತರಾಗಿ ನಡೆಯಲಿ. ಕೇಳಿದಾಗ ಹೃದಯ ಜುಮ್ಮೆನ್ನುತ್ತಿದೆ. ಹಸುರರು ಹುಟ್ಟಿದಾಕ್ಷಣವೇ ದಟ್ಟವಾಗಿ ಬೆಳೆದು ಯಾರಿಂದಲೋ ಬೇಕಾದಂತಹ ಮರಗಳನ್ನು ಪಡೆದು ಸ್ವರ್ಗವನ್ನು ಪ್ರವೇಶ ಮಾಡ್ತಾರೆ. ಈಗ ಒಬ್ಬ ಬಂದಿದ್ದಾನಂತೆ. ಆತನನ್ನು ಪ್ರತಿಭಟಿಸುವುದಕ್ಕೆ ಬೇಕಾಗಿ ಎಲ್ಲಿ ನಮ್ಮವರು? ಕ್ಷಣವೇ ಬಾಣಾಸುರನೆಂಬ ಧೂರ್ತನು ನಮ್ಮ ಸ್ವರ್ಗವನ್ನು ಮುತ್ತಿಗೆ ಹಾಕಿದ್ದಾನೆ. ಅವನನ್ನು ಪ್ರತಿಭಟಿಸುವುದಕ್ಕೆ ಬೇಕಾಗಿ, ಅವನನ್ನು ಹೊಡೆದಾಡಿಸುವುದಕ್ಕೆ ಬೇಕಾಗಿ ನಿಮ್ಮ ಅಭಿಪ್ರಾಯವೇನು ಕೇಳ್ತೇನೆ?
ಸ್ವರ್ಗವನ್ನು ಆ ದಾನವರು ಶಕ್ತಿಯಿಂದ ಪಡೆದಕ್ಕೆ ಮುಂದಾಗಿದ್ದಾರಲ್ಲ, ಕೊಡು ನನಗೆ ಅಪ್ಪನೇ ಆ ದಾನವರನ್ನು ನಾಡುವುದು. ಬಂದಂತಹ ದಾನವರ ಬಗ್ಗೆ ಚಿಂತೆ ಬಿಡಿ, ನಾವೇನು ದಾಟುವುದಕ್ಕೆ ಅದೇ ರೀತಿ ಆ ದಾನವನ್ನು ನಮ್ಮ ಸ್ವರ್ಗಲೋಕಕ್ಕೆ ತಾಳೆಯನ್ನು ಮಾಡುತ್ತಾರೆ. ನಾನಿದ್ದೇನೆ ಬಿಡು ಚಿಂತೆ. ಇಲ್ಲಿ ಹಾರಿದ್ರೆ ಸಾಕಾಗುವುದಿಲ್ಲ, ಬಾಣಾಸುರನ್ನು ಈ ಅಡ್ಡೆಯಲ್ಲಿ ಹಾರಬೇಕು ನೀವು, ಅದು ನನಗೆ ಸಂತೋಷ. ನಡೆಯಲಿ ನಮ್ಮ ಸೇನೆ. ಜಾಗೃತ ಜತನ ಸ್ವರ್ಗದ ಮೇಲೆ ದಾಳಿ ನೀಡೋದಕ್ಕೆ ಬಂದಿಯಾ? ಸುಮ್ಮನೆ ಹೋದ್ರೆ ಬದುಕುತ್ತೀಯ, ತಲೆ ಹೋದಿತ್ತೆ ಎಚ್ಚರ.
ಇಲ್ಲ ಅಂತ ಇಲ್ಲ ಹೋದ್ರೆ ಶಿರ ಹೋದಿದ್ದು. ಬಿಟ್ಟು ಕೊಟ್ಟೆ ಅಂತ ರೇಸು ಇಲ್ಲ ಅಂತಂದ್ರೆ ತಲೆ ಹೋಗಿ ಬಂದಂತೆ ಹಿಂದಿರುಗು ಇಲ್ಲದಿದ್ದಾರೆ ಸುಟ್ಟು ಸುಟ್ಟು ಹೋಗ್ತೀಯಾ
ಮುಟ್ಟುತ್ತೀರಾ? ಈ ಶಕ್ತಿಯಿಂದ ಮಾಡಿದ್ರೆ ಶಿರಾದು. ಮುತ್ತು ದೇವತೆಯೇ, ಸ್ವರ್ಗವನ್ನು ಕೊಡದೆ ಹೋದೆ ಎಂದಾದರೆ ಶಿರ ಕತ್ತರಿಸಿಯನು.
ದಿನಕ್ಕೈದಿರಾದವ ಮಘವ ಹತ್ತವಿಸಿಕೊಂಡಿದ್ದಾನೆ. ದೇವತೆಗಳನ್ನು ದೆಹಗರಿಸಿದ್ದೇವೆ. ಸಾವಿರ ಸೊಂಡಿನ ಆನೆಯ ಮೇಲೆ ಕುಳಿತು ಕೈಯಲ್ಲಿ ವಜ್ರಾಯುಧವನ್ನು ಧರಿಸಿ ರಕ್ಕಸರನ್ನು ಬಡಿಯುತ್ತಾ ಇದ್ದಿ. ಇದನ್ನು ನೋಡುವುದಕ್ಕೆ ಮನೋಹರ ದೃಶ್ಯ ಅಂತ ಹೇಳಿದ್ರ. ಸಂತೋಷ ಆಯ್ತಲ್ಲ ನಿನಗೆ ದೇವೇಂದ್ರ? ಬಂದದ್ದು ಯಾಕೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ಅಲ್ವಾ? ಹೌದು. ದೇವಲೋಕದ ಅಪೇಕ್ಷೆ ಬೇಡ ಅಂತ ಹೇಳ್ತಾ ಇದೆಯಲ್ಲ, ಅಪೇಕ್ಷೆ ಇಲ್ಲದಿದ್ರೆ ಇಲ್ಲಿಗೆ ಬರುವುದು ಯಾಕೆ? ನಾನು ಅಪೇಕ್ಷೆ ಬೇಡ ಅಂತ ಹೇಳಿದ್ದು ಉಳಿವಿಗೆ ಬೇಕಾಗಿ, ನಿನ್ನ ಉಳಿವಿಗೆ ಬೇಕಾಗಿ. ಉಳಿವು ನಿನ್ನ ಕೈಯಲ್ಲಿಯೂ ಇಲ್ಲ, ನನ್ನ ಕೈಯಲ್ಲಿಯೂ ಇಲ್ಲ. ಇಡು, ಹೇಳುವ ಮಾತನ್ನು ಸರಿಯಾಗಿ ಕೇಳು. ಏನದು? ನಿಮ್ಮ ಉಪಯೋಗಕ್ಕಾಗಿ ನಮ್ಮ ತಂದೆಯನ್ನು ಬಳಸಿಕೊಂಡವರು ನೀವು. ಏನು? ಸ್ವರ್ಗದಲ್ಲಿದ್ದಂತಹ ಅಮೂಲ್ಯವಾದಂತಹ ವಸ್ತುಗಳನ್ನು ಕಳೆದುಕೊಂಡಾಗ ಸ್ನೇಹಾಚಾರವನ್ನು ಬೆಳೆಸಿದವರು ನಾವೇ. ಹೌದಾ? ಸ್ನೇಹಾಚಾರವನ್ನು ಬೆಳೆಸಿ ಆಮೇಲೆ ಸ್ನೇಹಕ್ಕೆ ದ್ರೋಹವನ್ನು ಬಗೆಯುವಂತ ಜಾತಿ ನೀನು. ಹೌದೇನೋ? ಏನು? ನನ್ನ ಅಪ್ಪನನ್ನು ಪಾತಾಳಕ್ಕೆ ತಳ್ಳುವುದಕ್ಕೆ ಕಾರಣ ಯಾರು? ಯಾರು ಅಂತೇಳಿ ನಿನಗೆ ಗೊತ್ತುಂಟಲ್ಲ, ಚಾಡಿಗಾರ. ನಿನಗೆ ಚಾಡಿ ಬಿಟ್ರೆ ಬೇರೆ ಏನು ಗೊತ್ತಿಲ್ಲಲ್ವಾ? ಅಂತದ್ದನ್ನೆಲ್ಲ ಚಿಂತನೆ ಮಾಡುವ ವರ್ಗ ಅಲ್ಲ ನಾನು. ಚಿಂತನೆ ಮಾಡದಿದ್ರೆ ಹೋಗಿ ನಾರಾಯಣ ನೀನು ಹೇಳ್ತೀಯ. ನಾರಾಯಣ ನಮ್ಮ ದೇವರು. ಯಾಗ ಮಾಡಿದ್ದಾರೆ 100 ಬಲಿ ಚಕ್ರವರ್ತಿ. ಇನ್ನು ಮುಂದೆ ಪೀಠಕ್ಕೆ ಏನು ಗತಿ ಅಂತ ನೀನೇ ಕೇಳಿದಲ್ವಾ ನಾರಾಯಣನಲ್ಲಿ? ಹೌದು. ಆವಾಗ ವಾಮನನ ವೇಷ ಮಾಡಿ ಹೋದದ್ದವ. ಹೌದು. ವಾಮನನ ವೇಷ ಮಾಡಿ ಹೋದದ್ದಲ್ಲ, ವಾಮನ ಅವತಾರ ಆದದ್ದು. ಒಂದು ಚಟಲ ಕೊಟ್ಟರೆ ಏನಾಗಬೇಕು? ಯಾರು ಮೋಸ ಮಾಡುವಂತ ನನ್ನಲ್ಲಿ ಹೇಳ್ತಾ ಇದ್ರೆ ಒಂದು ಬಡಿದ್ರೆ ನೀನು ಅಲ್ಲಿ ಬಿದ್ದು ಬಿಡ್ಬೇಕು. ನಿನ್ನ ವಜ್ರಾಯುಧ ಹಾಕು ಮಣ್ಣಿಗೆ. ಈಗ ನಾನು ಹೇಳುವುದು ಮಾತು ಕೇಳು. ಏನು? ಇದು ಬಿಟ್ಟು ಕೊಟ್ಟರೆ ನೀನು ಉಳಿಯುತ್ತಿ, ಇಲ್ಲದಿದ್ರೆ ನಿನ್ನನ್ನು ಯಾವ ರೀತಿ ಓಡಿಸ್ತೇನೆ ಗೊತ್ತಾ? ನಾನಾಗಿರಬಹುದು. 100 ಯಾಗ ಮಾಡಿದ್ರ ಫಲವಾಗಿ ಅವನು ಈಗಲೂ ಸ್ವರ್ಗ ಸಿಗಲಿಲ್ಲ ಅಂತೇಳಿ ದುಃಖ ಪಡುವುದು ಬೇಡ. ಈಗಲೂ ನಾರಾಯಣನ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ಕಾರಣ ಯಾರು? ನಾನು. ನೀನು? ನಾನು ಹೇಳಿದ್ರಿಂದಲ್ವಾ ಯಾಗ ನಿಲ್ಲಿಸಿ ಅವರನ್ನು ಪಾತಾಳಕ್ಕೆ ಕಳೆದದ್ದು. ಆಮೇಲೆ ಮತ್ತೊಂದು ಕೇಳು. ಒಂದು ಮನ್ವಂತರದ ಮೇರೆಗೆ ಅಧಿಕಾರ ನನ್ನ ಕೈಯಲ್ಲೇ ಇರುವಂತದ್ದು. ಅದರ ಮಧ್ಯದಲ್ಲಿ ನೀವು ಬಂದು ಪ್ರವೇಶ ಮಾಡಿ ನನಗೆ ಬೇಕು ನನಗೆ ಬೇಕು ಅಂತ ಹೇಳಿದ್ರೆ ಕೊಡ್ಲಿಕ್ಕಿದೆಯೋ ಮಾವಿನ ಹಣ್ಣ? ನೀನು ಪ್ರವೇಶ ಮಾಡ್ಲಿಕ್ಕೆ ಬಿಡ್ಬೇಕಲ್ಲ ಪಾಪಿ. ಪ್ರವೇಶ ನಾವು ಹೋದಲ್ಲಿ ನಿಮಗೆ ಪ್ರವೇಶ ಇಲ್ಲ ಅಂತ ಹೇಳಿ ಅಲ್ಲ, ಒಂದು ಬದಿಯಲ್ಲಿ ಅಡ್ಡ ಪಂಕ್ತಿಯಲ್ಲಿ ಕೂತ್ಕೊಳ್ಳಿ. ನೀನು ನಾನು ಮೇಲ್ಪಂಕ್ತಿ. ಯಾವ ಕರ್ಮದ ಮೇಲ್ಪಂಕ್ತಿಯೋ? ಹೌದಾ? ನಾವು ಅದನ್ನೆಲ್ಲ ಗಳಿಸಿಕೊಂಡಿದ್ದೇವೆ. ಆದ್ರಿಂದ ಹೇಳ್ತಾ ಇದ್ದೇನೆ ನೋಡು, ಕೆಟ್ಟದ್ದನ್ನು ಚಿಂತಿಸುವುದರ ಬದಲಾಗಿ ಉತ್ತಮವಾದಂತಹ ಆಲೋಚನೆಯನ್ನು ಮಾಡಿ ಬದುಕಿನ ದಾರಿಯನ್ನು ಕಂಡುಕೊಳ್ಬೇಕೇ ಹೊರತು ಇನ್ನೊಬ್ಬರ ಸಂಪತ್ತನ್ನು ಕಂಡು ಮತ್ಸರ ಪಡೆಯುವಂತದ್ದಲ್ಲ. ಇನ್ನೊಬ್ಬರ ಸಂಪತ್ತನ್ನು ಕಂಡಾಗ ಆಯ್ತಪ್ಪ ಅವ ಒಳ್ಳೇದಾದಲ್ಲ. ಯಾವ ಆಯ್ತಪ್ಪ? ಆಯ್ತಪ್ಪ. ನಿನಗೆ ಆಯ್ತಪ್ಪ ಅಂತ ಗುರುತ, ಬೇರೆ ಯಾರ್ದು ಗುರುತ ನಿನಗೆ? ಅದು ಇಲ್ಲಲ್ಲ. ನನಗೆ ಅದು ಬೇಡ. ಯಾವುದು ಬೇಡ? ಆಯ್ತಪ್ಪ ನನಗೆ ಬೇಡ. ನೀನು ಸುತ್ತಾಡಿದ್ದು ಅವನ ಹಿಂದೆ ಅಂತ ಯಾರೇ ಹೇಳಿದ್ದೀನಿ. ನೀನು ತಿಳಿದುಕೊಂಡದ್ದು. ನೀನು ತಿಳಿದುಕೊಂಡದ್ದು ನೋಡು. ಏನು? ನಾವು ಮೇಲ್ ಬಗ್ಗೆ ಚಿಂತಿಸ್ತೇವೆ ಅಂತ ಹೇಳುದಲ್ಲ. ಸ್ವರ್ಗದಲ್ಲಿ ನಾವಿದ್ರು ನಾವು ಕೆಳಗಿನವರನ್ನು ನೋಡ್ತೇವೆ. ಏನನ್ನು? ಏನು ಕೆಳಗಿನವರನ್ನು? ನಿಮ್ಮಂತವರು ಒಳ್ಳೇದಾಗುದಿದ್ರೆ ಆಗಲಿ. ನಾವು ಎತ್ತರಕ್ಕೆ ಏರಿ ಆಯ್ತು, ನೀವು ಕೆಳಗೆ ಬಿದ್ದುಕೊಂಡಿದ್ದೀರಲ್ಲ, ನಿಮ್ಮನ್ನು ಎತ್ತಲಿಕ್ಕೆ ಬೇಕಾಗಿ ನಾವು ಪ್ರಯತ್ನ ಬರ್ತೇವೆ. ಯಾವಾಗ ಬಂದಿದ್ದೀನಿ ನೀನು ಹೇಳುವುದೇ ಅಲ್ಲ, ನಿನ್ನನ್ನು ಎಲ್ಲಿಂದ ಎತ್ತುದು? ನಿನಗೆ ಎತ್ತಲಿಕ್ಕಿಲ್ಲ ಅಲ್ಲ, ಇದನ್ನು ಎಲ್ಲಿಗೆ ಎತ್ತುದು? ಇದನ್ನು ಬೇಡ, ಯಾವುದನ್ನು ಎತ್ತಲಿಕ್ಕೆ ಆಗಲಿಕ್ಕಿಲ್ಲ ಅಲ್ಲ. ಇದು ಎತ್ತುವಂತ ವಿಷಯವೇ ಅಲ್ಲ. ನೀನು ದಕ್ಕುವಂತವನೂ ಅಲ್ಲ, ನೀನು ನನಗೆ ಸಿಕ್ಕುವಂತವನೂ ಅಲ್ಲ. ಇದು ಬಿಟ್ಟು ಕೊಡದಿದ್ರೆ ಪಡೆಯುವುದೇ ಬಾ. Oh!
ಸುಮ್ಮನೆ ಇದ್ದದ್ದು. ಹಾ. ಅವ ಕೆಣಕಿ ನಿಮ್ಮಲ್ಲಿ ಮಾತಾಡುವುದಕ್ಕೆ ಬರ್ತಾನೆ. ನೀನು ಬೇಡ ಅಂತ ಸುಮ್ಮನೆ ಇದ್ದದ್ದಲ್ವಾ? ಹಾ. ನಾನು ಬೇಕು ಅಂತಲೇ ಮಾತನಾಡಿಸಿದ್ದು. ಮತ್ತೆ ನೀವು ದೇವೇಂದ್ರನನ್ನು ಮಾತಾಡಿಸದೆ ಮತ್ತೆ ದೇವೇಂದ್ರನ್ನು ನೋಡಿದ್ರೆ ನನಗಾಗುವುದು ಆಗುವುದಿಲ್ಲ. ಓ, ಈಗ ಆ ವಿಷಯ ಬೇಡ. ಈಗ ಪೀಠದ ವಿಷಯ ಯೋಚನೆ ಮಾಡೋಣ. ಆಗಿದೆ ಏನು ಅಧಿಕಾರಿಗೆ ಮತ್ತೆ 13 ಲೋಕ ಯಾರಿಗೋ 18 ಬ್ರಹ್ಮಾಂಡಕ್ಕೆ. ಈಗ ನಾವು ಗೆದ್ದಿದ್ದೇವೆ, ಇವರೆಲ್ಲ ತಡೆದಿದ್ದಾರೆ. ನೀವು ವಿಶ್ರಾಂತಿ ಪಡೆಯುವ ನಾನು ಬರ್ತೇನೆ. ನನಗೊಂದು ಕೋಣೆ ಇದೆ ಆಯ್ತಾ? ಹೇಗೆ? ಒಳ್ಳೆ ಕೆಲಸ ಪ್ರಭು. ಯಾವುದು? 18 ಬ್ರಹ್ಮಾಂಡಕ್ಕೆ ಒಡೆಯನಾಗಿ ನೀವು ವಿರಾಜಿಸ್ತಾ ಇದ್ದೀರಿ. ಹೌದಯ್ಯ. ಪರಾಕ್ರಮದ ಬಗ್ಗೆ ನಾನು ಕೇಳ್ತಾ ಇದ್ದೇನೆ. ನಮ್ಮನ್ನು ಎದುರಿಸುವವರಿದ್ದಾರಾ? ಯಾರು ಎದುರಿಸುವುದಕ್ಕೆ? ನಮ್ಮ ಪರಾಕ್ರಮದ ಇದ್ದೀರಿ ಯಾರು ಇಲ್ಲ. ಬರುವುದಕ್ಕೆ ಸಾಧ್ಯ. ಆದ್ರೂ ನನಗೊಂದು ಸಂಶಯ. ಏನು? ನಿನ್ನಲ್ಲಿ ಕೇಳಿದ್ರೆ ಏನೋ ಪ್ರಯೋಜನವಿಲ್ಲ. ಯಾಕೆ? 18 ಬ್ರಹ್ಮಾಂಡವನ್ನು ಸುತ್ತಾಡುವುದಕ್ಕೆ ನಿನ್ನಿಂದ ಆಗುವುದಿಲ್ಲ. ಇಲ್ಲ ಇಲ್ಲ. ಲೋಕದ ದೇವರೆನಿಸಿಕೊಂಡಂತಹ ನಮ್ಮ ಪರಮೇಶ್ವರ ದೇವರಿದ್ದಾರೆ, ಅವರಲ್ಲಿ ಒಂದು ಸಲ ಕೇಳಬೇಕು. ಹಾಗಾದ್ರೆ ನಾನು ನೀನು ವಿಶ್ರಾಂತಿ ಪಡಿ. ಆಯ್ತು, ನಾನು ಅಲ್ಲಿಗೆ ಹೋಗ್ತೇನೆ. ನನ್ನನ್ನು ಈಗಲೇ ಕರೆಯುವುದು ಬೇಡ. ನನಗೆ ಸ್ವಲ್ಪ ದೇಹಕ್ಕೆ ಆಯಾಸ ಆಗಿದೆ, ಕೆಲಸ ಮಾಡಿ ಮಾಡಿ. ಯಾವ ಕೆಲಸ ಮಾಡಿದ್ದು ನೀನು? ಸ್ವರ್ಗಲೋಕವನ್ನು ಸ್ವಾಧೀನ. ಮತ್ತೆ ನಾವೆಲ್ಲ ಮಾಡಿದ್ದು? ನಾನು ಒಟ್ಟಿಗೆ ಬಂದಿದ್ದೇನಲ್ಲ ಅಂತ. ಬಂದಿದ್ದೀಯ? ನೀನು ದುಡಿದಿದ್ದಿ, ಆದ್ರೆ ಆಯಾಸ ಆಗುವಷ್ಟು ದುಡಿದಿಲ್ಲ. ತೊಂದರೆ ಇಲ್ಲ, ಸುರಾಪಾನ ಮಾಡಿ ಮಲಗ್ತೇನೆ. ಯಾವ ಪಾನ ಬೇಕಾದ್ರೂ ಮಾಡು. ದೇವರನ್ನೇ ಕಾಣಬೇಕು, ದೇವರಲ್ಲೇ ಕೇಳಬೇಕು. ನೋಡೋಣ, ದೇವರ ಮಂದಿರದತ್ತ ತೆರಳು. ಚರ್ಮಾಂಬರದರಿಯೇ ನೀಲಕಂಠನೆ, ಓ ತ್ರಿನೇತ್ರಧಾರಿಯೇ, ನಿನ್ನ ಪಾದಾರವಿಂದಕ್ಕೆ ಬಾಣಾಸುರಗಳು ಜಯ 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 ಜಯ.
ನನ್ನನ್ನು ಮೆಚ್ಚಿಸಿಕೊಂಡವ. ಹೌದು ದೇವರೇ. ಆ ಮೂಲಕವಾಗಿ ನಿನ್ನ ಮನದಲ್ಲೂ ಮನೆಯಲ್ಲೂ ನೆಲೆಯಾಗಿ ನಿಂತವ. ಹೌದು. ಎಂದೂ ಹಾಗೆ ಅನನ್ಯವಾದಂತಹ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾ ಇದ್ದೆ. ಹೌದು ದೇವರೇ. ಏನಾದರೂ ಕಾರ್ಯಕಾರಣವಿದ್ದು ನನ್ನನ್ನು ಅರ್ಚಿಸಿದೆಯಾ, ಅಥವಾ ಏನಾದರೂ ಬಯಕೆಯನ್ನಿಟ್ಟುಕೊಂಡಿರುವೆಯ? ಏನು ನಿನ್ನ ಬಯಕೆ? ನಿನಗೇನು ಬೇಕು ಭಗವಂತ ಹೇಳಿಕೋ. ಹೇಳಬಹುದಲ್ವೇ? ಓ ಬಾಣಾಸುರನ ದೇವ್ರೆ, ದೇವ್ರೇ, ಏನಪ್ಪ ನಿಮ್ಮನ್ನು ಭಕ್ತಿಯಿಂದ ಪೂಜೆ ಮಾಡುವುದಕ್ಕೆ ಕಾರಣವಿದೆ. ಏನು ಕಾರಣ? ನಾನು ದಿಗ್ವಿಜಯಕ್ಕೆ ಹೋಗಿದ್ದೆ ದೇವ್ರೆ. ಹೌದಂತೆ? ಹೌದು. ನೀವು ಕೊಟ್ಟಂತಹ ಸಹಸ್ರ ಬಾಹುಗಳಿಂದ ಅದರ ಪರಾಕ್ರಮವನ್ನು ತೋರಿಸುವುದಕ್ಕೆ ಭೂಮಂಡಲವನ್ನು ಸಂಚಾರ ಮಾಡಿದೆ, ಪಾತಾಳವನ್ನು ಸೇರಿದೆ, ಕೊನೆಗೆ ದೇವಲೋಕವನ್ನು ಸೇರಿದೆ. ದೇವಲೋಕಕ್ಕೂ ಹೋದ ವಿಜಯ ಸಂಪಾದನೆ ಆಗಿದೆ. ಈ 1000 ಕೈಗಳಲ್ಲಿರುವಂತಹ ಬಲ ಲೋಕಕ್ಕೆ ತಿಳಿಯಪಡಿಸುವಂತಹ ಉದ್ದೇಶದಿಂದ ನಾನು ಹೋದವ. ಹಾಗೆ ವಿಜಯವನ್ನು ಸಂಪಾದನೆ ಮಾಡಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಓ ಪುರದ ರಕ್ಷಕ, ಓ ಸ್ವಾಮಿ, ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ನಮ್ಮ ಪರಾಕ್ರಮಕ್ಕೆ ಎಡೆಯುಂಟೆ, ನನಗೆ ಇದಿರಾಗಿ ಯಾರಾದರೂ ಇರಬಹುದೇ? ಯಾಕೆ ನಾವು ದೇವರೇ ಹಾಗೆ ಯೋಚನೆ ದೇವರೇ ನಗು ನಿಮಗೆ? ಹಾಗಲ್ಲವಪ್ಪ. ಸ್ವಸ್ವರೂಪ ಜ್ಞಾನ ವಿಹೀನತೆ ಅನ್ನೋದು ಕೆಲವೊಂದು ಬಾರಿ ವ್ಯಕ್ತಿಗೆ ಆವರಿಸಿಕೊಡುತ್ತದೆ. ಈಗ ನನಗೆ ಹಾಗಾಯ್ತಾ? ಹಾಗಾಯ್ತು. ಅಂದ್ರೆ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡು ಸಹಸ್ರ ಬಾಹುಗಳನ್ನು ನೀನು ಪಡೆದಿದ್ದಿ. ಹೌದು. ನಾನು ಒಲಿದು ಕೊಟ್ಟದ್ದು ನಿನಗೆ. ಹೌದು ದೇವರೇ. ಮಾತ್ರವಲ್ಲದೆ ವಿಜಯದ ಸಂಕೇತವಾಗಿ ಮಯೂರ ಕೇತನವನ್ನು ಕೊಟ್ಟವನು. ಇದನ್ನೇ ಬಲವಾಗಿ ಇರಿಸಿಕೊಂಡು ಪಾತಾಳವನ್ನು ಸ್ವರ್ಗವನ್ನು ಜಯಿಸಿದ್ದೇನೆ ಅನ್ನುವಲ್ಲಿಗೆ ನನಗೆ ಯಾರೂ ಇದಿರಿಲ್ಲ. ಯಾರಿದ್ದಾರೆ ದೇವ್ರೆ? ಹಾಗೆ ಹೇಳಬಾರದು. ಯಾಕೆ ದೇವ್ರೆ? ಪರ್ವತಕ್ಕಿಂತ ಮಿಗಿಲಾದ ಪರ್ವತ ಅಡ್ಡವಾಗಿ ಮತ್ತೊಂದಿರ್ತದೆ. ಅದು ಪ್ರಕೃತಿ ನಿಯಮವೇ? ಪ್ರಪಂಚದಲ್ಲಿ ಒಬ್ಬನೇ ಬಲಶಾಲಿ ಅಲ್ಲ, ಅವನಿಗೆ ವಿದ್ರಾಗಿ ಮತ್ತೊಬ್ಬ ಬಲಶಾಲಿ ಇರ್ತಾನೆ. ಈಗ ಯಾರು ಇರ್ಲಿಕ್ಕಿಲ್ಲ ದೇವ್ರೆ. ಇದ್ದಾನಪ್ಪ. ಯದುಕುಲದಲ್ಲಿ ಹುಟ್ಟಿದ್ದಾನೆ ಶ್ರೀಹರಿ. ಹೌದು. ಗೋವಳರ ವರ್ಗದಲ್ಲಿ ಹುಟ್ಟಿ ಬಂದಿದ್ದಾನೆ ಶ್ರೀಕೃಷ್ಣ ನಾಮಕನಾಗಿ. ವಾರಿಜಾಂಬಕ. ಎಂದಾದರೊಂದು ದಿನ ಅವನ ದೃಷ್ಟಿಗೆ ನೀನು ಬಿದ್ದೆ ಅಂತ ಆದ್ರೆ ಅಥವಾ ಅವನ ಇನ್ನಲ್ಲಿಗೆ ಬರುವಂತಾದರೆ ಖಂಡಿತವಾಗಿಯೂ ಅವನನ್ನು ಎದುರಿಸುವುದಕ್ಕೆ ನಿನಗೆ ಸಾಧ್ಯವಿಲ್ಲ. ಆದ್ದರಿಂದ ಆ ಗೋವಳನ ದೆಸೆಗೆ ಹೋಗದಿರು ನೀನು. ದೇವ್ರೇ, ಎಷ್ಟಾದರೂ ಯದುಕುಲದಲ್ಲಿ ಹುಟ್ಟಿದವ. ಹೌದು. ನಾರಾಯಣನಾದ್ರೇನು ಮತ್ಯಾರಾದ್ರೇನು, ಕುಲ ಯಾವುದಂತ ನಾವು ಮೊದಲು ನೋಡಬೇಕು. ಆ ಕುಲದಲ್ಲಿರುವಂತಹ ಯೋಗ್ಯತೆಯನ್ನು ನಾವು ಅಳಿಯಬೇಕು ಅಲ್ವೇ? ಅವರಿಗೆಲ್ಲ ಎಲ್ಲಿಯ ಶಕ್ತಿ, ಎಲ್ಲಿಯ ಪರಾಕ್ರಮ ಹೇಳೋದಕ್ಕಾಗುವುದಿಲ್ಲವಪ್ಪ. ಅಘಟಿತ ಘಟನಾಪಟುವಾದಂತಹ ಶ್ರೀಕೃಷ್ಣ ಏನನ್ನು ಮಾಡಿಯಾನು ಅನ್ನೋದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಆತನಲ್ಲಿ ಯುದ್ಧ ನಿನಗೆ ಸಂಭವಿಸಿತು ಅಂತ ಆದ್ರೆ ರಕ್ಷಣೆ ಮಾಡುವುದಕ್ಕೆ ನನಗೋ ಕಷ್ಟವಾಗಿದೆ. ಏನು ಹೇಳ್ತಾ ಇದ್ದೀರಿ ದೇವ್ರೆ? ಹೌದಪ್ಪ. ನೀವು ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಅಲ್ವ ನಾನು ಇಲ್ಲಿ ಕೂಡಿಸಿದ್ದೀನಿ. ಹೌದು. ಹಾಗಾಗಿ ಅವ ಬಂದ್ರೇನಂತೆ,
ಅವನನ್ನು ನೀವು ನೋಡಿಕೊಳ್ಳಿ. ಹರಿಹರರಲ್ಲಿ ಭೇದ ಇಲ್ಲ ಅನ್ನುವುದನ್ನು ಅರಿತವ ನೀನು. ಅದು ಹಿಂದೆ ಹೇಳಿದ ಮಾತು. ಹರಿಯೇ ಕೃಷ್ಣನಾಗಿ ಹುಟ್ಟಿ ಬಂದಿದ್ದಾನೆ, ಆದ್ದರಿಂದ ಅವನನ್ನು ವಿರೋಧಿಸುವುದಕ್ಕೆ ನಾನು ಶಕ್ತನಲ್ಲ. ಆದ್ದರಿಂದ ಯಾವ ಕಾರಣಕ್ಕೂ ಕುಲೇಶನಾದಂತಹ ಕೃಷ್ಣನ ತಂಟೆಗೆ ಹೋಗಬೇಡ. ಆಗ್ಲಿ ದೇವರೇ, ಜಾಗ್ರತೆಯಿಂದ ಇರ್ತೇನೆ. ಒಂದು ವೇಳೆ ಅಂತಹ ಸ್ಥಿತಿ ಬಂತು ಅಂತಾದ್ರೆ ನೀವು ಮಾತ್ರ ಬರಲೇಬೇಕು. ನಾನಿದ್ದೇನೆ, ನೀವು ಇದ್ದೀರಂತಲ್ಲ, ಬರಬೇಕು. ಆದರೆ ನೀನು ಎಚ್ಚರದಲ್ಲಿ. ನಾನು ಎಚ್ಚರದಲ್ಲಿ ಇರ್ತೇನೆ. ಆಯ್ತಾ? ಮಲಗುದೇ ಬೇಡ ಹಾಗಾದ್ರೆ. ಎಚ್ಚರ, ಹಾಗೆ ಜೀವನದಲ್ಲಿ ಜಾಗೃತರಾಗಿರ್ಬೇಕು. ಆಯ್ತಾ? ಸಂಪಾದಿಸಿಕೊಂಡಷ್ಟನ್ನು ಉಳಿಸುವುದಕ್ಕೆ ಪ್ರಯತ್ನ ಪಡು. ಹೌದಾ? ನಾನಿದ್ದೆ. ಎಂತ ದೇವರು ಮಾಡಿದ್ರು. ನಾನು ಭಕ್ತಿಯಿಂದ ಪೂಜೆ ಮಾಡ್ತೇನೆ, ನನ್ನನ್ನು ಉದ್ಧಾರ ಮಾಡ್ತಾರೆ ಅಂತ ನಾನು ಭಾವಿಸಿದ್ರೆ ನೀನು ಸಂಪಾದಿಸಿ ಅದನ್ನು ಉಳಿಸಿಕೋ. ಎಲ್ಲಿ ಉಳಿಸು? ಎಣ್ಣೆಗೆ ಎಷ್ಟು ಖರ್ಚಾಗ್ತದೆ ಅಂತ ಇವರಿಗೆ ಗೊತ್ತುಂಟ? ಸಂಪಾದನೆ ಮಾಡಿದ್ರಲ್ಲಿ ಅರ್ಧ ಎಣ್ಣೆಗೆ, ಬತ್ತಿಗೆ, ಊದುಬತ್ತಿಗೆ ಹೋಗ್ತದೆ. ಈ ದೇವರಿಗೆಲ್ಲ ಏನು ಗೊತ್ತಿಲ್ಲ. ಆದ್ರೆ ಬೈಲಿಕ್ಕೆ ಗೊತ್ತುಂಟಾ? ಬೈಲಿಕ್ಕೆ ಆಗುವುದಿಲ್ಲ, ಜೋರು ಮಾಡಬೇಕಾಗುವುದಿಲ್ಲ. ರಕ್ಷಣೆ ಮಾಡುವವರು ದೇವರು, ಕೈಲಾಸಾಧಿಪತಿ. ಇಲ್ಲಿ ಬಂದು ಕೂತದ್ದೇ ಹೆಚ್ಚು. ಆಗ್ಲಿ, ಎಷ್ಟು ಖರ್ಚಾಗ್ತದೆ ನೋಡುವ, ಆಮೇಲಿನ ಬಗ್ಗೆ ಯೋಚನೆ. ಈಗ ಸ್ವಲ್ಪ ವಿಶ್ರಾಂತಿ ಪಡೆಯೋಣ. ಅವ ಅಲ್ವಾ ಗೋಬಳ, ನೋಡು, ಆಮೇಲೆ ನೋಡಿದ್ರೆ